ರಾಜ್ಯದಲ್ಲಿ ವೈದ್ಯಕೀಯ ಸಲಕರಣೆಗಳ ಖರೀದಿ ವಿಚಾರದಲ್ಲಿ ವ್ಯಾಪಕ ಲೂಟಿಯಾಗಿದೆ. ಕಾಂಗ್ರೆಸ್ ಆರೋಪ ಮಾಡಿ 25 ದಿನವಾದರೂ ಉತ್ತರ ಸಿಕ್ಕಿಲ್ಲ. ಯಾವುದೇ ಮಾಹಿತಿ ವಿಪಕ್ಷ ನಾಯಕರಿಗೆ ಬಂದಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕೈಚೆಲ್ಲಿದೆ ಎಂದು ಕಾಂಗ್ರೆಸ್ ಮುಖಂಡ ದಿನೇಶ್ ಗುಂಡೂರಾವ್ ಹೇಳಿದರು. ಅವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಬರುತ್ತಿಲ್ಲ. ವೆಂಟಿಲೇಟರ್, ಪಿಪಿಇ, ಸ್ಯಾನಿಟೈಸರ್ ಖರೀದಿಯಲ್ಲಿ ಭ್ರಷ್ಟಾಚಾರವಾಗಿದೆ. 3 ರಿಂದ 4 ಪಟ್ಟು ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ. ಕೋವಿಡ್ ಸಲಕರಣೆ ಖರೀದಿಯಲ್ಲೂ 50% ಲೂಟಿಯಾಗಿದೆ. 2,000 ಕೋಟಿ ರೂಪಾಯಿ ಬಿಜೆಪಿ ಲೂಟಿ ಮಾಡಿದೆ. ಪ್ರಶ್ನೆ ಮಾಡಿದ್ರೆ ಲೀಗಲ್ ನೋಟಿಸ್ ಕೊಡುತ್ತಾರೆ. ಧೈರ್ಯ ಇದ್ದರೆ ಮಾನನಷ್ಟ ಮೊಕದ್ದಮೆ ಹಾಕಿ. ಕಾಂಗ್ರೆಸ್ ಕೋರ್ಟ್ ಮೂಲಕ ಹೋರಾಟ ಮಾಡುತ್ತಿದೆ ಎಂದರು. ಸರ್ಕಾರ ಈ ಒಂದು ಕೋವಿಡ್ ಅನ್ನು ಎದುರಿಸತಕ್ಕಂಥದ್ದಕ್ಕೆ ಬೇಕಾಗಿರತಕ್ಕಂಥ ಸಾಧನಗಳು, ಪರಿಕರಗಳು, ಸಲಕರಣೆಗಳು ಯಾವುದೇ ಒಂದು ವಿಚಾರದಲ್ಲಿ ಖರೀದಿ ಮಾಡುವ ವಿಚಾರದಲ್ಲಿ ವ್ಯಾಪಕವಾದಂಥ ಲೂಟಿ, ಭ್ರಷ್ಟಾಚಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದೆ ಅಂತ ನಾವು ಬಹಳ ಘಂಟಾಘೋಷವಾಗಿ ಧೈರ್ಯದಿಂದ ಮಾಹಿತಿ ಇಟ್ಕೊಂಡು ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಇದನ್ನೇ ಎತ್ತಿದಾಗ ಬಹಳ ಲಘುವಾಗಿ ಬಿಜೆಪಿಯವರು ಹೇಳಿದ್ರು, ನಿಮ್ಗೆ 24 ಗಂಟೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಇವತ್ತು ನಿನ್ನೆಗೆ 24 ದಿವಸ ಆಗಿದೆ, ಇವತ್ತು 25ನೇ ದಿವಸ. ಇದುವರೆಗೂ ಯಾವ ಮಾಹಿತಿಯನ್ನು ಕೂಡ ವಿರೋಧ ಪಕ್ಷ ನಾಯಕರಿಗೆ ಇವರು ಸರ್ಕಾರ ಅಧಿಕೃತವಾಗಿ ಕಳಿಸಿಲ್ಲ. ರಾಮ ಮಂದಿರ ನಿರ್ಮಾಣವನ್ನ ಸ್ವಾಗತಿಸುತ್ತೇವೆ. ಭವ್ಯವಾದ ರಾಮ ಮಂದಿರ ನಿರ್ಮಾಣವಾಗಲಿ. ಮಂದಿರಕ್ಕೆ ಯಾರ ವಿರೋಧವೂ ಇಲ್ಲ. ರಾಮ ಮಂದಿರದ ಉದ್ದೇಶ ದುರುಪಯೋಗ ಬೇಡ. ಮಂದಿರ ನಿರ್ಮಾಣ ಆದರೆ ಕೋವಿಡ್ ದೂರವಾಗಲ್ಲ. ಬಿಜೆಪಿ ಅವೈಜ್ಞಾನಿಕವಾಗಿ ಮಾತನಾಡುವುದು ಬಿಡಬೇಕು ಎಂದು ದಿನೇಶ್ ಗುಂಡೂರಾವ್ ಹೇಳಿದರು. ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂಥದ್ರಲ್ಲಿ ಯಾರು ವಿರೋಧ ಇಲ್ಲ, ಎಲ್ಲರ ಬೆಂಬಲ ಇದೆ. ಅದನ್ನ ನಾವು ಇಟ್ಕೊಂಡು ಬೇರೆ ನಾನು ಹೇಳ್ತಾನೆ, ಈಗ ಬಿಜೆಪಿ ಅವರಿಗೆ ಬೇರೆ ಅಜೆಂಡನೇ ಇಲ್ಲ ಅಲ್ಲ. ಈ ಅಜೆಂಡಾನ ದುರುಪಯೋಗ ಪಡಿಸ್ಕೋಬಾರ್ದು. ದೇವರ ಕೆಲಸ ಆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗಿರ್ಬೇಕು ಹೊರತು, ಇವತ್ತು ನೋಡಿ ಒಂದು ಸ್ಟೇಟ್ಮೆಂಟ್ ಬಿಜೆಪಿ ಎಂಪಿ ಕೊಟ್ಟಿದ್ದಾರೆ, ರಾಜಸ್ಥಾನ ಎಂಪಿನೇ ಯಾರು, ರಾಮ ಮಂದಿರ ನಿರ್ಮಾಣ ಆದರೆ ಕೊರೋನಾ ಎಲ್ಲ ದೇಶದ ಓಡೋಗ್ತದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮಾತಾಡಿದ್ರೆ ನಾವೇನು ಹೇಳಬೇಕು? ಎಷ್ಟೋ ರಾಮ ಮಂದಿರಗಳಿದೆ, ಎಷ್ಟೋ ದೇವಸ್ಥಾನಗಳಿದೆ ಈ ದೇಶದಲ್ಲಿ. ಆಗಲಿ ಈ ಕೊರೋನಾಗೂ ಸಂಬಂಧ ಇದೆ. ಇಂಥ ಹೇಳಿಕೆಗಳೆಲ್ಲ ಬಿಟ್ಟು ಆ ಮಂದಿರ ನಿರ್ಮಾಣ ಆಗಲಿ, ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಲಿ, ಅದೆಲ್ಲರೂ ಕೂಡ ಸ್ವಾಗತ.